ಕರ್ನಾಟಕ ಅನ್ನ ಬಿಡವುಡೆ ಬೈಯ ಇಲ್ಲಡೆಗಳ ಅನ್ನ ಸಾಧಿದೆ ಆಲಿ ಅನ್ನ ಬಣ್ಣು ಕಣ್ಣು ಬಾರದೆ ಕಳ್ಳವಾದ ಕಲ್ಲು ಕಟ್ಟಡೆ. ಮಾದನೆಲ್ಲ ನಮಸ್ಕಾರ. ಸುರುಗಾದ ಯಾಂದರ ಗೆಸ್ಟ್ ಅಲ್ಲ ಯಾರು ಹುಡುಗನೆ IPL ಬಂದು ಕೂತಾರದ IPL ಬಂದ IPL ಫೇವರೇಟ್ ಟೀಮು CSK ಓಕೆ CSK ಓ ಮೈ ಗಾಡ್. ಸೊ RCB ಕೈತಾರಲ್ಲ ಕೈದಿರ್ಲಿ ಭಾರಿ ಕಮ್ಮಿ ಇಲ್ಲ ರೀ CSK ಕೈತಾರಲ್ಲ ಓಕೆ ಓಕೆ ನೋ ಪ್ರಾಬ್ಲಮ್. ಸೊ ಅಂಚನೆ ಕರ್ನಾಟಕದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡಬರುಂಡು ದಟ್ ಈಸ್ ಕಾಲ್ಡ್ ಮಹಾರಾಜ ಟ್ರಾಫಿ. ಅಕ್ಲು ಬಾರಿ ಮೋಕೆಡೊಂಜಿ ಕರ್ನಾಟಕದ ಟ್ಯಾಲೆಂಟ್ ಒಂಜಿ ವೇದಿಕೆ ಕೊರಡು ಒಂದು ಟೂರ್ನಮೆಂಟ್ ಮಂತುಂದುಲ್ಲೆರ್. ಐಟ್ ಖುಷಿದಾದ ಅಂತ ಬಂದಾಗ ನಮ್ಮ ಕುಳ್ಳದ ಒಂದು ಟೀಮ್ ಉಂಡು ದಟ್ ಈಸ್ ಕಾಲ್ಡ್ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಬಂದು. ಸೊ ದಿಸ್ ಇಸ್ ಆರ್ ಟೀಮ್. ಸೊ ಅಕಲ್ ಯಾರಿಗೆ ದಾಯ ಬಾಯಿದೆ ಅಂತ ಬಂದಾಗ ಅಕ್ಲೆಗಿಲ್ಲ ಕುಡ್ಲದಾಗ ಸಪೋರ್ಟ್ ಕೊಡ ಕುಡ್ಲದ ಟೀಮ್ ದೇಯ್ದೇರ್ ಅಂತ ಬಂದಾಗ ಅಕ್ಲು ಕುಡ್ಲದಾಗ ಲತ್ತು ದೇಯ್ದಿನಾಗ್ಲು ಪಿದೇದಾಗ್ಲು ಅಕ್ಲು ದಾಯ ಕುಡ್ಲದ ಟೀಮ್ ದೇಯ್ದೇರ್ ಅಂತ ಬಂದಾಗ ಕುಡ್ಲಡ ವೇದು ಕ್ರಿಕೆಟ್ ಟ್ಯಾಲೆಂಟ್ಸ್ ತಗೊಳ್ಳೇರು ಅಕ್ಲಿಗೆ ಸಪೋರ್ಟ್ ಮಾಡ್ಕೊಡು ಅಂತ ಇಂದ ಒಟ್ಟಿಗೂ ಈ ಟೀಮ್ ಇಂಡಿಯಾ ಗೋಪುರಂಚಿನ ಕರುಣ್ ನಾಯರ್ ಉಳ್ಳೇರು, ಶ್ರೇಯಸ್ ಗೋಪಾಲ್ ಉಳ್ಳೇರು, ರಾಹುಲ್ ದ್ರಾವಿಡ್ ಮೇರ್ನ ಮಗೆ ಗೋಪಾಲ್ ಉಳ್ಳೇರು, ಅನವ್ಯ ದ್ರಾವಿಡ್ ಬಂದು ಸೊ ಅವ್ರ ಅಂಡರ್ 19 ಸೆಲೆಕ್ಟ್ ಆದಿರು. ಸೊ ಅಂಚೋಪುಣಗ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಒಂದು ನಮ್ಮ ಊರದ ಪುದರಡು ನಮ್ಮ ಊರಿಗೆ ಸಂಬಂಧ ಇದ್ದ ಒಂದು ಟೀಮ್ ತೆಗೆದಿರೋದು ಬಂದಾಗ ಇಟ್ ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಸಪೋರ್ಟ್ ದೆಮ್. ಸೊ ಅರೆಗೊಂದು ಫಸ್ಟ್ ಅಪ್ಪಾಳೆ ಅರೆಗೊಂದು ಕ್ಲಾಪ್ ವರ್ಷ ನೇಮ್ ಮೇಡಮ್ ತುಂಬರಿ ಪ್ಲೀಸ್ ಪ್ಲೀಸ್. ವರ್ಷ ನೇಮ್ ಮನ್ಸೀಪ ಒಂದು ಜೋರಾಗ ಚಪ್ಪಾಳೆ ಬರೋಣ. ಯಬ್ಬಾ ದಾರಿ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಾನು ಕನ್ನಡ ಕಲಿಯಿದ್ದೆ ಫಸ್ಟ್ ಆಫ್ ಆಲ್ ದಾರಿ ಗೊತ್ತಿಲ್ಲ ಯಾರು. ಸೊ ನಮ್ಮ ಪ್ಲೇಯರ್ ಆಗಿ ಬೈದ್ರೆ ಫಸ್ಟ್ ಆಫ್ ಆಲ್ ಈ ಟೀಮ್ ದೆಪ್ಪುನಾಗ ಮಾನ್ಯತಾ ಡೆವಲಪರ್ಸ್ ದಾಗಲೇ ಈ ಟೀಮ್ ಪರ್ಚೇಸ್ ಮಾಡಲಿದ್ರೆ ಅದು ಕುಡ್ಲದಾಗ್ಲತ್ತೆ. ಸೊ ಎಂಡಕ್ಕೆ ಬಂದಿದ್ದೆ ಈ ಕುಡ್ಲದ ಟೀಮ್ ದೆಪ್ಪಲು ಇಜನಾಗ್ಲವ ಬೇರೆ ಡಿಸ್ಟ್ರಿಕ್ಟ್ ಟೀಮ್ ದೆಪ್ಪುನಾಗ್ಲಿ. ಸೊ ಯಾಕೆ ಬಂದಿದ್ದೆ ಕುಡ್ಲದ ಟೀಮ್ ದೆಪ್ಪಲೆ ಕುಡ್ಲದಾಗ್ಲ ಸಪೋರ್ಟ್ ಆದ ನಾನು ತೋಜಾವ ನಾನು ಇಂಥ ಮರ್ಯಾದೆ ಬೋಪಲಾಗ ನೀವು ಮಲ್ಪರ್ನಿಗೆ ಇಂಥ ಮಾತ ಮಲ್ತದ. ಸೊ ವಿ ಹ್ಯಾವ್ ದ ಪ್ಲೇಯರ್ಸ್ ಅಂಡ್ ದ ಗೆಸ್ಟ್. ಸೊ ಪ್ಲೀಸ್ ಅದೇ ಮೇಡಮ್ ಇರಲ್ದೇ ಇಲ್ಲ ನಾವು ಕಂಪ್ಲೀಟ್ ಮಾಡ್ಬೇಕ. ಓಕೆ ಅರೆಗೊಂದು ಜೋರಾನೆ ಚಪ್ಪಾಳೆ ಕೊರಡು ಬಿಕಾಸ್ ಕುಡ್ಲದ ಪವರ್ ದಾದ ಅರ್ಥ ಹೋಜಾ ರೈಟ್ ಸೇ 3 2 1 ಅವಾಗ ಚಪ್ಪಾಳೆ ಕೊರಡು. ಹಾಯ್ ಎವ್ರಿವನ್ 3 2 1 and there we go. ಓಕೆ ಅರ್ಥ ಮಾಡಿದ ರೂಪಾಯಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೊಂದು ಗಿಫ್ಟ್ ಉಂಟು ಬಲೆ ಪ್ಲೀಸ್ ಯಾ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ CA and also CEO Shivil Kaushik to please come on stage. I request you to please come on the stage, sir. And also I request Mr. Pradeep sir to please join us. Okay. Very warm welcome. So please join our hands together for Namma Karnataka, Namma Mangaluru ತಂಡದ ಆಟಗಾರರು with us. Check. So onju ತುರುಳ್ ಬಣ್ಣನೆಲ್ಲ ಕೈತಾರ ಬಿಡು. ಒಂಚೂರು ಅಂಚಿ ಮಾತು ಹೋಗ್ತಿರೋದು ಚೂರು ತುಂಬಲ್ಲ. It will take only 15 minutes, not more than that, 10 to 15 minutes. But ನಿಂಗೆ ಮಸ್ತ್ ಗಿಫ್ಟ್ ಮಾತಾಕಂದಿರು. So I want to give the gift to you. Bye. So first of all, player ಬಗ್ಗೆ ಬರೋಣ. We have Kaushik. ಸೊ ಕೌಶಿಕ್ನ ಬಗ್ಗೆ ಬರೋಣ. ಕೌಶಿಕ್ನ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಅವ್ರಿಗೂ ಅರ್ಥ ಆಗಲ್ಲ, ಅದು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಈಸ್ ಅ ಪ್ಲೇಯರ್ ಹೂ ಪ್ಲೇಡ್ ಫಾರ್ ಕರ್ನಾಟಕ ಇನ್ ರಣಜಿ ಟ್ರಾಫಿ
He played Vijay Hazare Trophy. He played Mushtaq Ali Trophy, which is a great achievement. He's from Karnataka. So, Akile Namma Uruk Baidaran Panaman Jorane Chappale, they definitely deserve. Thank you so much. Thank you so much. But your turn of taking gift once is done, ma'am. Only one gift will give you. Thank you so much. I'm just kidding. Thank you for that. And we have Karthik. So Arla, Namma Karnataka team of Gokunanchana, one of the fantastic all-rounders. He is playing for Namma Mangaluru. So Jorane Chappala Rekoru, please everybody. Anna, Revan, the Kulla like Bankara build-up for that. So Chappala and Matan La Kurna. Thank you. Chappale last orgu yaar jora hodi tirtira. Last one gift ಇದೆ. Only for the loudest applauder. Okay? Yeah. Okay, lovely. And we have Shivil Kaushik. Definitely you have seen him. Gujarat Lions and the IPL team ittu. Gujarat Lions bande. So I have a very unique bowling style in I cannot show that. Something like this. If I'm not wrong. Definitely Nenabubo. He was in trending. So can you show the action one so that they, please. With love from Mangaluru. Okay, it's okay. So in Google Mantana, he has a fantastic ಬೇರೆ ಟೈಪ್ ಆಫ್ ಆಕ್ಷನ್ ಉಂಟು. ಸೊ ನಿಮಗೆ ಡೆಫಿನೆಟ್ಲಿ ಅವ್ರು ನೆನಪಾಗ್ಬೋದು. ಐದೊಟ್ಟಿಗೂ ಪ್ರದೀಪ್ ಉಳ್ಳೇರು ನಮ್ಮೊಟ್ಟಿಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಯಾಂಗಾಗಿ ಇದು ಪಾತ್ರದಲ್ಲಿ ನನ್ನ ಎಂಸಿನ ಪೇಮೆಂಟ್ ಡೈರೆಕ್ಟ್ ಕೊಡ್ಬೇಕು ಹೆಂಗೆ ಕೊಡೋದಿದ್ದಾರೆ. ಬಟ್ ಸ್ಟಿಲ್ ಯಾಂಗಾಗಿ ಪಾತ್ರದಲ್ಲಿ ಅನ್ಕೊಂಡಾಗ ನಮ್ಮ ಊರಿಗೂ ಅಕಲ್ ಬೈದೇರು, ನಮ್ಮ ಕುಡ್ಲದ ಪುದೊಳಗೆ ಟೀಮ್ ದೈದೇರು ಅಂತ ಬಂದಾಗ ಅಕಲರದ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ನಂಗೆ. ಬಿಕಾಸ್ ಯಾರು ಮಾನ್ಯತಾ ಡೆವಲಪರ್ದ ಓನರ್ ಇರೋಲ್ಲ. ಸೊ ಅರಡ ಬಂದಿದ್ದ ಕುಡ್ಲ ಕೊಂಚ ಟೀಮ್ ದೇವಲೆ ಕುಡ್ಲಡ ಸುಮಾರು ಕ್ರಿಕೆಟ್ ಪ್ಲೇಯರ್ಸ್ ಉಳ್ಳೇರು. ಸೊ ಅಕ್ಲಿಗೆ ಸಪೋರ್ಟ್ ಹಾಕೊಂಡು ಕುಡ್ಲದಕ್ನ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಉಪ್ಪುಣೊಂದು ಅವ ಅಂದು ನಾಡ ಅಕ್ಲೆ ಅರ್ಥ ಪಡಿಂಚ ಗೊತ್ತಿಲ್ಲ. ಅಂದು ನಾಡ 3-2-1 ಬಂದ್ಬಾಕ್ ತುಳು ಅರ್ಥ ಆಗ್ಬಿಡದೆ ಮಾತ್ರಗಳ ಅರ್ಥ ಆಗ್ಬಿಡದೆ ಅವ ಅಂದು ನಾಡ ಸೇ 3-2-1 ಕೊಂಚ ಜೋರಾಗಿ ಒಂದು ಚಪ್ಪಾಳ ಇಂಥ 3-2-1 ಪಂಡಿ ಬಂದ ನಾನು ಮರೀದೆ ಬರು ತುಳು ಗೊತ್ತಿಲ್ಲ. ಓಕೆ ರೆಡಿ ಎಲ್ಲ 3-2-1 ಅಂದಾಗ ರೆಡಿ ಯಾವ ರೀತಿ ನಾನು ತೋಚಿನ ಚಪ್ಪಾಳ ಕೊರಂತಕೊಂಡ್ರೆ ಪ್ಲೀಸ್. Are you guys ready? Yes. You are not ready in saying ready only. ವಿಷಯ ಏನಾಗುತ್ತೆ ನೀ ಎನ್ನ ಮಾತ್ರ ಮರೆಯದ ಪ್ರಶ್ನೆ ಅಂತ ಇಡೀ ತುಳುನಾಡದಾಗ ಮರೆಯದ ಪ್ರಶ್ನೆ ಮಸ್ತ್ ಬಿಲ್ಡಪ್ ಬರ್ತಾ. ಓಕೆ ರೆಡಿ ಓಕೆ ದಯನ್ ಮಾಡಿ ಇನ್ಸ್ಟಾಗ್ರಾಮ್ ಸುಮಾರು ಜನ ಬಂದ್ಬೇರೆ ತುಳುನಾಡು ಎಲ್ಲ ಫಾಲೋ ಅಂತ ನಿಂತಿದ್ದು ನಿಕ್ಲೆಲ್ಲ ಸಪೋರ್ಟ್ ಇಚ್ಚಿಂದು ಹಾಗೆ ಒಂಜಿ ಜಸ್ಟ್ ತೋಜಾಗ ನಮ್ಮ ಸಪೋರ್ಟ್ ಹೆಂಚುಂಟು. ಓಕೆ ರೆಡಿ 3, 2 and 1. Thank you. My job is half done. Thank you. So this was the claps. Okay, one more round. Okay, one more round. And this time it also includes Rupesh Shetty. Okay, 3, 2, 1, go. Okay, so since I promised, I'll be getting Mr. Rupesh Shetty on the stage along with the players of our own team. So you're seeing Rupesh Shetty, a public figure, a beautiful actor, a fantastic director too, who's got Sunil Shetty, directed a movie in Tulu and make it one awesome project for himself. Now it's time for us to witness him playing cricket live in front of you, right? Aravind Chappala Garudu, correct the Google Matud Vaidu, Chappala Garudu. Thank you so much. Yeah. Okay, now everybody will come down, okay? And as we gave you a chance to play 3 balls each, we will also ask him to play 3 balls and let's see who scores the highest. Are you guys ready? Are you ready? ಒಂದು 10 ನಿಮಿಷ ಇಂಜಿನ್ ಎನರ್ಜಿ ತೋಜಲ್ಲ ಪ್ಲೀಸ್. ಮಕ್ಕಳು ಬಿದ್ದೋಲ್ಲ. Another 2-3 gifts. Yeah. And with the permission of Pradeep sir and Shivil Kaushik.
ಯಾರಾದರೂ ಅಲ್ಲಿ ವಿನ್ನರ್ ಆದರೆ ಕ್ಯಾನ್ ದೇ ಗೆಟ್ ಅ ಜರ್ಸಿ ವಿತ್ ದೇರ್ ನೇಮ್ ಇನ್ ದ ಫ್ಯೂಚರ್? ಇಸ್ ಇಟ್ ಪಾಸಿಬಲ್? ಓಕೆ, ಅವರವರೇ ಪಾಸ್ ಫುಲ್ ನಮ್ಮ ಫುಲ್ ಕಂಟ್ರೋಲ್. Okay, so before that, let's talk to our players on the stage. So first of all, congratulations. All of you, congratulations. So how are you feeling to be a part of Coastal Kings? And especially, you know, when it comes to Mangaluru, the vibe is different, the energy is different, the fans are different, everything is different. So how do you feel being a part of this team? First of all, I would like to thank everyone who's come up here. Rupesh, amazing energy. I don't think we've seen energy like that. So a round of applause for him, everyone. We feel great being in Mangalore. The people of Mangalore are very passionate about everything they do, and we also want to help improve grassroots cricket in Mangalore. We have a great team. We have Karan, Shreyas, Kaushik, Karthik, and a lot of youngsters. So we feel very good being in Mangalore. Please tune in to Sony HD, watch our games. You can also come down to Hooghly, Mysore, and even in the Bangalore, the last phase is support us. So thank you everyone. Thank you. Yes, 1 minute. So another 5 minutes will be there. So in the end, you'll be getting a jersey of Coastal Kings Mangalore. Okay? So number team na member aber nikle, but not today. So Yes, not today. No, they'll get a gift, right? Yeah, they have a gift. Along with it, we also have another surprise. Oh. So, how many of you use Instagram? How many of you use Instagram? How many know how to read and write English? Everybody knows it. Okay, so coastalkings.mangaluru is our Instagram handle. Okay, you come here or we have a photo booth. Stand there, click a photo, get instant photograph. Anybody who takes a selfie on the stage with this backdrop and upload on Instagram, tag us, follow us, tag us. The beautiful picture with maximum number of likes, we have a free match tickets for themselves. Whoa! Fantastic. Okay, so you want to watch them playing live in the stadium. So this is the thing you have to do. Follow the page, upload your photo, tag us, get likes. Simple. Bro, I have an offer. One offer is there, one offer undo. I think even the entire ball people are not giving so many offers as much as we are giving it today. 1 minute. So what I want you to do, so you have to follow the page. Coastal Kings Mangalore Mangalanchina page and Mangaluru Mangalanchina page undo. So you can follow Mangaluru. So another 5 minutes. So I'll say what is exactly the game is. Okay. Follow Mangalanchina, you lose the jersey, you will lose the gift. Okay. ಆರಾಮ್ ಬರಪ್ಪ ಮತ್ತೆ ಹೋಗಲ್ಲ ಫಾದರ್ ದೌಡ್. ಓಕೆ ಪ್ಲೀಸ್. Okay, ready? So this is the thing, and also the photo booth will be open, and we have a simple contest which will be playing on the stage. And you might be, any one of you might be like one to receive one more gift from Rupesh Shetty. Okay, now I request you to speak a few words about being a part of Coastal Kings Mangaluru. The name itself says the Coastal and the Kings, and you already standing like kings. So how are you feeling playing with the team? It feels great to be playing for Promotional Kings Mangalore, and I've played for Mangalore my first year of KPL also, and me being from Coop, Mangalore is one of the closest cities, and Coop comes under Mangalore zone, so been playing for Mangalore zone over the years also, so it feels great, and we have a very good team and very good support staff, and the owners and everyone are very supportive. So it feels amazing to be playing for Coastal Kings Mangalore. Can we have you speaking a few words? But before that, I also have a different question for you. So, what is that one thing which came to your mind when you got to know that you have been selected for Coastal Kings Mangaluru team? Thank you for the warm welcome here. Just looking forward to play this wonderful team, Coastal Kings Mangaluru. My first time with the Mangaluru franchise and looking forward. First thing, like you asked me, my first captain with Karnataka team was Karun, so I'm playing under him. It feels great, one of the legends of Karnataka cricket as well. So excited. Few more days of practice now, then we head into the tournament confident game. So requesting all of you to come and support us in large numbers in the stadium as well. We'll be playing in Mysore, Hooghly and Bangalore.
hoping to win the trophy this time. Since you're a Mangalorean, you might definitely have a lot of favorite Mangalore dishes as your food delicacies, correct? So which is your top 3 favorite Mangalorean dish? First, mine is fish. Okay. Second is chicken. Okay. Third is goli bhaja. Okay. Now, being a brand ambassador of a team, except these 3 dishes, if I ask you a question, which one dish would you like to name it for this team, or would you like to compare this team with? Which should that dish be? For each person? No, for the entire team. For the entire team? Yeah. I think it should be... Now don't tell me fish thali, you'll have everything except that, okay? No thali. No thali, it should be just one single dish. I'll go with ನಮ್ಮ ನಾಯಿ ಇಂಗ್ಲಿಷ್ ಪಾತಿರೋದು ನಾನು ಸ್ಯಾಟರ್ಡೇ ಪಾತಿರ್ತೀವಿ. ಸೊ ನಮ್ಮ ಕುಡ್ಲದ ಟೀಮ್ ನಮ್ಮ ಮಂಗಳೂರು ತಂಡ ಅಂತ ಅಂದಮೇಲೆ ಒಂದು ಸ್ವಲ್ಪ ಖಾರ ಇರುತ್ತೆ, ಒಂದು ಸ್ವಲ್ಪ ಏನಂತೀವಿ, ಒಂದು ಸ್ವಲ್ಪ ಗಟ್ಟಿತನ ಇರುತ್ತೆ, ಜೋಶ್ ಹೈ ಇರುತ್ತೆ. ಸೊ ಐ ಥಿಂಕ್ ಮಾತಾಡಲ್ಲ ಅಗ್ರಿ ಅಬ್ಬರ್ ಅಂದ್ರೆ ಐ ವಿಲ್ ಗೋ ವಿತ್ ಕೋರಿ ಸುಕ್ಕ. ಕರೆಕ್ಟಾ? ಈರ್ ಗ್ರೇಟ್, ಈರ್ 12 ಗಂಟೆ ಮಟ್ಟ ಪ್ರೋಗ್ರಾಮ್ ಅಂತ ಮೂಲೆ ಒಬ್ಬರು. ಸೊ ಕರೆಕ್ಟ್ ನಾನು ಚಪ್ಪಾಳೆ ಕೊಡು ಒಂದು ದಾರದು. ಕರೆಕ್ಟಾ? ಕೋರಿ ಸುಕ್ಕ ಇಸ್ ಈಕ್ವಲ್ ಟು our team. Yeah, even I like that a lot, but not with rice. You know, we like chicken sukka with something else. We'll discuss about it later. Okay, 6 ಗಂಟೆ ಮೇಲೆ. Okay. Meanwhile, as we promised, I mean, as I promised that you know, it could be any one of you now to receive another gift from Rupesh and the entire team on this stage. So we'll give 3 chances to the audience. We'll choose 3 winners, okay, and 3 of you, the entire team, felicitate with the gift. Ready? Okay. Simple. May I request all of you please come a bit forward. Please gather a bit forward. Okay. Very simple. I am gonna shout out Coastal Kings. Okay. And all of you together will shout Mangaluru. Whose voice will be the loudest will walk away with the gift. Okay. And you're gonna choose 3 winners. 3 rounds and 3 winners. I'll shout Coastal Kings. And what are you gonna shout? Malgiravaru kೈ ಮೇಲೆ ಮಾಡಿ. Nobody is left. Okay, ready? Ready? 3, 2, 1. Coastal Kings. Who is that? That lady. Madam, this was a cash and carry. You paid in 12 EMIs. Okay, okay. So please come. Who was the lady shouted? Yes, sir. Chapale karo, Joran, please. Joran, chapale for me. Very nice. So can we have a gift, please? So congratulations, and the first gift goes. Nobody's clapping and cheering. Come on. ಅಲ್ಲ ನಿಮ್ಗೊಂದು ಗಿಫ್ಟ್ ಇದೆ, ಬಟ್ ಯು ಹ್ಯಾವ್ ಟು ಪರ್ಫಾರ್ಮ್ ಅ ಟಾಸ್ಕ್. ಓಕೆ, ಇವಾಗ ಇಷ್ಟೊತ್ತು ನಾವು ಎಲ್ಲರಿಗೂ ಟಾಸ್ಕ್ ಕೊಟ್ವಿ. ಸೊ ಪ್ಲೀಸ್ ಅಲ್ಲಿ ಸೆಂಟರ್ ಸ್ಟೇಜ್. ಇದಕ್ಕೆಲ್ಲ ಪೇಮೆಂಟ್ ಯಾರು ಕೊಟ್ಟಿಲ್ಲ. ಅದಕ್ಕೆ ನಾವು ಹಾರ್ಟ್ ಇಂದ ಗಿಫ್ಟ್ ಕೊಡ್ತಾ ಇದೀವಿ. ಈಗ ಎಲ್ಲರ ಮುಂದೆ, ಎಲ್ಲ ಪ್ರೀತಿಯ ಕನ್ನಡಿಗರ ಮುಂದೆ, ಮಂಗಳೂರು ಜನರ ಮುಂದೆ ಇವಾಗ ನಾವು ಮ್ಯಾಚ್ ಬಗ್ಗೆ ಹೇಳಾಯ್ತು ಅಂಡ್ ಗಿಫ್ಟ್ಸ್ ಏನೇನಿದೆ ಅಂತ ಕೂಡ ಹೇಳಾಯ್ತು. ಈಗ ನಿಮ್ಗೆ ಟಾಸ್ಕ್ ಏನಪ್ಪಾ ಅಂದ್ರೆ, ಎಲ್ಲ ಕನ್ನಡಿಗರ ಮುಂದೆ, ನಿಮ್ಮ ಫ್ಯಾನ್ಸಿನ ಮುಂದೆ ಒಂದು ಒಳ್ಳೆ ಡೈಲಾಗ್, any of your favorite dialogue, and the people will decide how was the dialogue. Ready guys? Okay. ಯಾರು ಸಾಂಗ್ ಬಂದ ಡೈಲಾಗ್ ಮಾತ್ರ ನಮ್ಮ ತುಳು ಪಿಕ್ಚರ್ ಓಲ್ಡ್ ಡೈಲಾಗ್ ನಿಂಗೆ ಓಲ್ಡ್ ಬಂದ್ರೆ ಕೂಡ ಪರವಾಗಿಲ್ಲ, ಕಾಮಿಡಿ ಅಂದ್ರೆ I'll sing a song. Yeah, that's better. Okay. Ready? ತುಳು ಆಕಿ ಪಿರಿಯಡ್ ಬೈದಿರು ಯಾರಂತ ಆಲ್ರೆಡಿ ಬಿಲ್ಡಪ್ ಕೊಡ್ತಾ ಅದಕ್ಕೆ ಎಣ್ಣ ಭಯಂಕರ ನೆನಪು ಗುಡ್ಲಾಡು ಇದನ್ನ ಸಾಂಗ್ ಎಂಟು ಇಟ್ಟಿದ್ದ ಯಾರು ಸಾಂಗ್ பண்ண ಮಾತ್ರ ಒಂದು ಕ್ಲಾಪ್ ಮಾತ್ರ ಇಟ್ಟಿರ್ಬೋ ನಾವೇ ಯಾರು ತುಂಬ ಆಲ್ಬಮ್ ಸಾಂಗ್ ಸಾಂಗ್ ಮಾಡ್ತಾರೆ. ರೆಡಿ? ವಾಯ್ಸ್ ಬೋದು ಮಾತ್ರ ನೀರಿನ ವ್ಯವಸ್ಥೆ ಬಂದು ಬಂದಿದ್ದಾರ? ಖಂಡಿತ ಖಂಡಿತ ಖಂಡಿತ. ಬರೀ ನೀರು ಮಾಡಿದ್ದೀವಿ ಸದ್ಯಕ್ಕೆ. ನಿತೇಶ್ ಭಾಯ್ ತುಂಬ ಇದೆ ಅವಲಂದ್ರಾಪುರ. ಓಕೆ ರೆಡಿ? ಕ್ಲಾಪ್ ಆದ ಪಾಠ ಮಾತ್ರ ಹಿಂಗೆ ಸಿಕ್ಕಾಪುರ. ರೆಡಿ? 5 ಒಂದು ಗಿಫ್ಟ್ ಉಂಟು ಅಂಡ್ ಕೋಸ್ಟಲ್ ಕಿಂಗ್ಸ್ ಮ್ಯಾಂಗ್ಳೂರ್ದ ಜರ್ಸಿನ ತಿಕ್ಕೂಡ. ಒಂದು ನಿಮಿಷ ಗೇಮ್ ಆದ್ರೆ ಯಾವ ಬಂದ. ರೆಡಿ? ಓರೆ ಗಣ್ಣಿಡಾರ ಯಾವುದು? ಓರೆ ಗಣ್ಣಿಡಾರ ಧೂವಿತ್ತದು ಲೈಟ್ ಸ್ಮೈಲ್ ಕರೆದು ಸರ್ಕ ಹೋಯದು ತಿರುಗಿ ತಿರುಗಿದು ಎರಡು ದುಡಿಯದು ಎರಡು ಬೆಳೆಯದು
ಕಾಂಡ ಕಾಣಿಸಗಿದ ಅನ್ನ ಬಿಲವುಡೆ ಬೈಯ ಇಲ್ಲಡಗಿದ ಅನ್ನ ಸಾಧಿದೆ ಕಾಲು ಎನ್ನ ಪುಣ್ಣು ಕಣ್ಣು ಬಾಡದೆ ಕಳ್ಳವಾದ ಕಲ್ಲು ಕಟ್ಟಡೆ ಅದು ವಿಷಯ ಅಂದ್ರೆ ಅವೇ ಅಂದ್ರೆ ಫೋಟೋ ತೆಗೆದಿದ್ದಾರೆ ತೆಗೆಯಲಿಂದ ಮತ್ತೆ ಮಕ್ಕಳು ನಾವು ಥ್ಯಾಂಕ್ ಯು Beautiful Rupesh Shetty, ladies and gentlemen. Thank you so much. It was not that great, but still, thank you. And as I promised, we have a small gift for you from the entire team. Oh! And also for a beautiful song, you will win yourself a jersey. Wow! And also one free ticket to watch the matches live. Wow! So you follow our Instagram page, upload your picture. Wow! And you get free tickets. Thank you so much. Okay, so that is it. So now I have a game for them, okay? Yes. The last one. Lovely. Give me the ball. Can we have I mean the cricket ball. tennis ball, please? Yeah. ನೀನು ಹೇಳೋದು ಕೊರಿಯಾ ಅವೇನ ದಯಮಾಡ್ತದೆ ಓಕೆ ಸೊ ವಾಟ್ ಐ ಡೂ ಇಸ್ ಯಾನ್ ಬಾಲ್ ದಕ್ಕವೆ ಬಾಲ್ ದಕ್ಕನಾಗ ಚೂರು ಬಿಡೋದು ಏರ್ ಪತ್ತೋರು ಅಕಲ್ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಪೇಜ್ ಫಾಲೋ ಮಾಡಿದ್ರೆ ಮಾತ್ರ ಫಾಲೋ ಮಾಡಿದ್ರನ್ನ ಯು ವಿಲ್ ಗೆಟ್ ಅ ಗಿಫ್ಟ್ and you will get a jersey in your name. ಅವು ಕೈಗೆ ಜವಾಬ್ದಾರಿ ಇದೆ ಅದಕ್ಕೆ ಜವಾಬ್ದಾರಿ ಯಾರು ಪ್ರದೀಪ್ ಸರ್ मेरा नंबर दे दो मैं अदा होगा and also a free ticket to watch the match. And also one free one for the family. One single person. For the family. Can you make it family? Can you make it family? We'll make it family. Yeah, but it should be their own family. No comments. And on the Instagram handle, let me be precise, it's Coastal King dot Mangaluru. Okay, not Mangalore. Coastal Kings dot Mangaluru is the Insta handle. Follow us, post the pictures. Okay, so ready for this? You have more balls? I mean, I have one more. We had two, I'm giving you one. I have one more left. we have one more. So I am through game. You know, better than that. Namana better. Gopala ball unna. I had two, I've given my two. And No. you can scan there, we have our Instagram. No comments. I do only family movies. Okay, ready? Okay, ready dakwa. Then ಮೂರು ಸಲ dakwa. Ball return ಕೊರಡು. ಆಯ್. Ready? Gift ready ಅಲ್ಲ? Yes. Condition ಗೊತ್ತಾಗತ್ತೆ? ಅರ್ಥ ಆಯ್ತಲ್ಲ ನಾನು ಬಾಲ್ ಇಸಿದ್ದೀನಿ. ಈಗ ಎರಡು ಬಾಲ್ ಇದೆ. ಯಾರು ಫಸ್ಟ್ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು and ಅವರು ನಮ್ಮ ಪೇಜ್ ನ ಫಾಲೋ ಮಾಡಿರ್ಬೇಕು. ಓಕೆ ready? Okay. Ready? But ಆರಾಧ್ಯ ಎಲ್ಲಿದ್ದಾರೆ? ಆರಾಧ್ಯ? ಚೇತನ್ ಆರಾಧ್ಯ? Where is Chetan ಆರಾಧ್ಯ? Yeah. Where is Chetan ಆರಾಧ್ಯ? Okay, that's okay. We'll talk to later. Ready? Are you guys ready? Ready? 3, ready? 2, 1, go! Okay. ತುಳುರ್ ಬಂಗ ಮಾತಾಡಲ್ಲ ಬರೋಡು ಒಟ್ಟುಗಾವೆ ಮೂಜಿ ರೆಡ್ಡು ಓದಿದ್ದೀನಿ ಅದೇ ತುಳುರ್ ಬರೋಡು ಮಾತಾಡಲ್ಲ ಓಕೆ ಮೂಜಿ ರೆಡ್ಡು ಒಂದು ಪ್ಲೇಸ್ ಥ್ರೋ ದ ಬಾಲ್ ಪ್ಲೀಸ್ ಒನ್ and go! I'm really sorry, bro. I'm really sorry. And also I would like to invite a super fan, Mr. Prakash with us from Mangaluru. So can we have Prakash sir on the stage, please? Prakash sir from Mangaluru. Yes, sir. Very warm welcome. Bro, ನಾವಿನ್ನೂ ಆಡ್ತೀವ ಈ ಗೇಮು ಇಲ್ಲ ತಾನೆ ಇದು ಬಾಲ್ ಎಸಿ ಬೋಲ್ತಾನೆ ಓಕೆ ನಿಮ್ಗೆ ಜರ್ಸಿಗೆ ಓಕೆ ready? Okay, yes, Professor. So first of all, very warm welcome. Very good evening. So how are you feeling being a part of such a lovely team and such a young and energetic audience witnessing everything happening here? Yeah, I am from Mangaluru. My full name is Prakash Noy. So I have seen a lot of underarm, cricket here. There are a lot of lovers of underarm cricket, and cricket is all around. Even a simple match, we'll have hundreds of people, right, watching it. So we all request you to come and support us in Bangalore, Mysore, Hubli. Give us all your best wishes so that we can bring the cup home. Thank you. Thank you so much for being here, sir. A huge round of applause for once again for the team of Namma Coastal Kings Mangaluru. So Yelru Devidu, as we said, follow our page, upload the picture, and can we have Vinny and Johnny on stage, please? And after a group photo session on the stage, I request all the players with me
please come to the photo booth and we will deliver you the physical copy of the photo right here. Okay? And also everybody, the photo booth is now open. Just go stand in front of it, click a picture and you will get an instant photograph right now. Congratulations.